ಗೆ ಆರಂಭ ಆಗಿದೆ. ಅಷ್ಟು ಹೊತ್ತಿಗೆ ತರಗತಿಗಳು ಆರಂಭ ಆದ ಬಳಿಕ ಒಂದಷ್ಟು ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ಬಂದರು. ನಮಗೆ ಹಿಜಾಬ್ ಧರಿಸಿ ತರಗತಿಗೆ ಒಳಗೆ ಪ್ರವೇಶ ಕೊಡಬೇಕು ಅಂತ ಕೇಳಿದರು. ನಾನು ಹೈಕೋರ್ಟ್ ಆದೇಶದ ಅನ್ವಯ ವಿದ್ಯಾರ್ಥಿನಿಯರನ್ನು ತರಗತಿಗೆ ಹಿಜಾಬ್ ಇದ್ದರೆ ತರಗತಿಗೆ ಪ್ರವೇಶ ಕೊಡಲಿಕ್ಕೆ ಆಗ್ತಾಯಿಲ್ಲ. ನಿನ್ನೆ ಬಂದಾಗ ನಾನು ನಿಮಗೆ ಮನವರಿಕೆ ಮಾಡಿದ್ದೇನೆ, ಹಾಗಾಗಿ ಇವತ್ತು ಹೋಗಬೇಡಿ ಅಂತ ನಾನು ಹೇಳಿದೆ. ಇಲ್ಲ, ನಾವು ತರಗತಿಗೆ ಹೋಗದಿದ್ದರೆ ನಾವು ಕೂಡ ಹೋಗುವುದಿಲ್ಲ ಅಂತ ಹುಡುಗರು ಕೂಡ ಒಂದಷ್ಟು ವಿದ್ಯಾರ್ಥಿನಿಯರಿಗೆ ಬೆಂಬಲವನ್ನು ಕೊಟ್ಟು ಮನವಿಯನ್ನು ಸಲ್ಲಿಸಿದರು. ನಮಗೆ ತರಗತಿಗೆ ಹೋಗಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಎಲ್ಲರಿಗೂ ಅಂತ ಹೇಳಿ. ನಾನು ಆಗುವುದಿಲ್ಲ ಅಂತ ಹೇಳಿದಾಗ ಎಲ್ಲ ವಿದ್ಯಾರ್ಥಿಗಳು ಅಲ್ಲಿ ತರಗತಿಯ ಹೊರಗಡೆ ವರಾಂಡದಲ್ಲಿ ಕುಳಿತುಕೊಂಡು ನಮಗೆ ನ್ಯಾಯ ಕೊಡಬೇಕು ಅಂತ ನಮ್ಮಲ್ಲಿ ಹೇಳಿದಾಗ, ನಾನು ನಿಮ್ಮ ಮನವಿಯನ್ನು ನಾನು ಮೇಲಾಧಿಕಾರಿಗಳಿಗೆ ತಿಳಿಸ್ತೇನೆ ಅಂತ ಹೇಳಿದೆ. ವಿದ್ಯಾರ್ಥಿಗಳು ಉಳಿದ ಹಾಗೆ ಎಲ್ಲ ತರಗತಿಗಳು ಯಥಾಸ್ಥಿತಿಯಲ್ಲಿ ನಡೀತಾ ಇತ್ತು. ಮತ್ತು ಹೊರಗೆ ಕುಳಿತ ವಿದ್ಯಾರ್ಥಿಗಳು ಹೋಗದೇ ಇರುವ ಕಾರಣ ನಾನು ನನ್ನ ಮೇಲಾಧಿಕಾರಿಗಳ ಗಮನಕ್ಕೆ ಈ ವಿಷಯವನ್ನು ತಂದೆ. ಜಂಟಿ ನಿರ್ದೇಶಕರ ಗಮನಕ್ಕೆ ತಂದಾಗ ಅವರು ಜಿಲ್ಲಾಧಿಕಾರಿಗಳು ಈಗಾಗಲೇ ನಮಗೆ ನಿರ್ದೇಶನ ನೀಡಿರುವ ಕಾರಣ ಸೂಕ್ಷ್ಮ ಪರಿಸ್ಥಿತಿ ಇದ್ದರೆ ತರಗತಿಗೆ ರಜೆ ಸಾರಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು 2 ದಿವಸಗಳ ಕಾಲ, ಇವತ್ತು ಮತ್ತು ನಾಳೆ, ಕಾಲೇಜಿಗೆ ರಜೆಯನ್ನು ಮೇಲಾಧಿಕಾರಿಗಳ ನಿರ್ದೇಶನದ ಅನ್ವಯ ಸಾರಿದ್ದೇನೆ. ಮತ್ತೆ ವಿದ್ಯಾರ್ಥಿಗಳೆಲ್ಲ ಹೋದರು. ಆ ಬಳಿಕ ಮತ್ತೆ ಒಂದಷ್ಟು ವಿದ್ಯಾರ್ಥಿಗಳು ನಮಗೆ ತರಗತಿಗಳು ಬೇಕು ಅಂತ ಮನವಿಯನ್ನು ಸಲ್ಲಿಸಿದರು. ಅವರಿಗೂ ಕೂಡ ವಿಷಯವನ್ನು ಸೂಕ್ಷ್ಮ ಸ್ಥಿತಿಯನ್ನು ನಾನು ಅವರಿಗೆ ಮನವರಿಕೆ ಕೊಟ್ಟ ಮೇಲೆ ಎಲ್ಲ ವಿದ್ಯಾರ್ಥಿಗಳು ಬಹಳ ಶಾಂತ ರೀತಿಯಿಂದ ತಮ್ಮ ತಮ್ಮ ಮನೆಗಳಿಗೆ ತೆರಳಿರುತ್ತಾರೆ. ಮುಂದೆ ಪರಿಸ್ಥಿತಿ ಖಂಡಿತ ಶಾಂತವಾಗುತ್ತೆ ಮತ್ತು ತರಗತಿಗಳು ಯಥಾಸ್ಥಿತಿಯಿಂದ ಆರಂಭ ಆಗ್ತವೆ ಅನ್ನೋ ಭರವಸೆ ನನಗಿದೆ. ಇಲ್ಲ, ಪೊಲೀಸರು ಅವರು ಕಾನೂನು ಸುವ್ಯವಸ್ಥೆಯನ್ನು ಪಾಲಿಸಬೇಕು. ಸೆಕ್ಷನ್ 144 ಜಿಲ್ಲಾಧಿಕಾರಿಗಳು ವಿಧಿಸಿದ್ದಾರೆ. ಹಾಗಾಗಿ ಅವರು ತರಗತಿಯ ಒಳಗಡೆ ಬರಲಿಲ್ಲ, ಕಾಲೇಜಿನ ಒಳಗಡೆ ಅವರು ಬಂದದ್ದಲ್ಲ, ಕಾಲೇಜಿಂದ ಹೊರಗಡೆ ಆವರಣದಲ್ಲಿ ಸೂಕ್ಷ್ಮವಾಗಿ ಪರಿಸ್ಥಿತಿಯನ್ನು ಅವಲೋಕಿಸ್ತಾ ಇದ್ದರು ಅಷ್ಟೇ. ಅದು ಅವರ ಜವಾಬ್ದಾರಿ, ಕರ್ತವ್ಯವನ್ನು ಅವರು ನಿಭಾಯಿಸ್ತಾರೆ ಮತ್ತು ಅವರು ಯಾವ ರೀತಿಯ ಹಸ್ತಕ್ಷೇಪವನ್ನು ಕೂಡ ಮಾಡಲಿಲ್ಲ. ವಿದ್ಯಾರ್ಥಿಗಳು ಮತ್ತು ನಾವು ಸಮಸ್ಯೆಯ ಬಗ್ಗೆ ಚರ್ಚಿಸಿದ್ದೇವೆ ಮತ್ತು ಪರಿಹಾರವನ್ನು ಕಂಡುಕೊಳ್ಳುವ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಅದು ಎಂಕಲ್ನ ಕೋಟಾಡ ಸಿಟಿ ತಕ್ಕಲು ಉಂತುದೇರೆ ಅಂದೆ ಅಂದ ಆರಾಮಾದ ಜೀವನತೇನು ಮುಖ ಅಂದು 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 This is